ಲಾಕ್ಡೌನ್ನಿಂದಾಗಿ ಸಂಕಷ್ಟದಲ್ಲಿರುವ ಜನರಿಗೆ ಪುತ್ತೂರು ಮೆಸ್ಕಾಂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ದಿನಬಳಕೆಯ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡುವ ಮೂಲಕ ಅವರ ಜೀವನಕ್ಕೆ ಬೆಳಕಾಗಿದ್ದಾರೆ. ಪುತ್ತೂರಿನ ಸಾಲ್ಮರದಲ್ಲಿ 13, ಬನ್ನೂರು, ಹಾರಾಡಿಯಲ್ಲಿ ತಲಾ 1 ಸೇರಿದಂತೆ ಒಟ್ಟು 15 ಮನೆಗಳಿಗೆ 1 ತಿಂಗಳಿಗೆ ಆಗುವಷ್ಟು ಅಗತ್ಯ ದಿನಬಳಕೆಯ ಸಾಮಗ್ರಿಗಳನ್ನು ವಿತರಿಸಿದ್ದಾರೆ. ಲಾಕ್ಡೌನ್ ಆದ ಬಳಿಕ ಪುತ್ತೂರಿನಲ್ಲಿ ನಿರ್ಗತಿಕರಿಗೆ, ಭಿಕ್ಷುಕರಿಗೆ, ವೃದ್ಧರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಮೆಸ್ಕಾಂ ಸಿಬ್ಬಂದಿಗಳೇ ಪೂರೈಕೆ ಮಾಡ್ತಾ ಇದ್ದಾರೆ. ಇದೀಗ ಸಂಕಷ್ಟದಲ್ಲಿರುವವರನ್ನ ಗುರುತಿಸಿ ಅವರ ಮನೆಗಳಿಗೆ ತೆರಳಿ ದಿನಸಿ ಸಾಮಗ್ರಿಗಳನ್ನು ವಿತರಣೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದು, ಇದಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಲಾಕ್ಡೌನ್ ಅಂತ ನಮ್ಮ ಏನು ಕೊರೋನಾ 19 ಇದ್ದು ಪ್ರಾಬ್ಲಮ್ ಆಗಿ ಯಾವಾಗ ನಮ್ಮ ಮೋದಿಯವರು ಇದನ್ನು ಡಿಕ್ಲೇರ್ ಮಾಡಿದರೆ ಅನ್ನೋದು ಜನತಾ ಕರ್ಫ್ಯೂ ಅಂತ, ನೆಕ್ಸ್ಟ್ ಡೇ ಲಾಕ್ಡೌನ್ ಇದಾಯಿತು. ಆ ದಿನದಿಂದ ಇವತ್ತಿನವರೆಗೆ ನಮ್ಮ ಪುತ್ತೂರಿನ ಟೌನ್ ಲಿಮಿಟಲ್ಲಿ ನಮ್ಮ ಮೆಸ್ಕಾಂ ವತಿಯಿಂದ ಒಂದು MP ರೋಡಲ್ಲಿರುವ ಭಿಕ್ಷುಕರಿಗೆ ಮತ್ತು ಈ ಎಲ್ಲಿ ಅಸಹಾಯಕರಂತ ಕಾಣ್ತಿದ್ದಾರೆ, ತುಂಬ ಬಡವರಿದ್ದಾರೆ, ಅವರಿಗೆ ಊಟದ ವ್ಯವಸ್ಥೆಗೆ ಬಗ್ಗೆ ಅಕ್ಕಿ ಮತ್ತು ದಿನಸಿ ಸಾಮಗ್ರಿಗಳನ್ನು ಮೊನ್ನೆಯಿಂದ ಸಪ್ಲೈ ಮಾಡ್ತಿದ್ದಾರೆ ಎಲ್ಲ ಕಡೆಗೆ. ಕುಂಬ್ರದಲ್ಲಿ ಮತ್ತು ನಮ್ಮ ಮಲೆನಾಡಲ್ಲಿ, ಬಪ್ಪಳಿಗೆಯಲ್ಲಿ, ಆಮೇಲೆ ಮುರದಲ್ಲಿ ಮತ್ತು ಇವತ್ತಿಲ್ಲಿ ನಮ್ಮ ಸಾಲ್ಮರದಲ್ಲಿ ಸಪ್ಲೈ ಮಾಡ್ತಿದ್ದೇವೆ. ಎಷ್ಟು ಕುಟುಂಬ ಇದೆ ಸರ್ ಟೋಟಲ್? ಸುಮಾರು ಈಗ ಒಂದು 20 ಕುಟುಂಬಕ್ಕೆ 11 ಕುಟುಂಬಕ್ಕೆ ಕೊಟ್ಟಿದ್ದೇವೆ. ಇಲ್ಲಿ 20 ಕುಟುಂಬ ಸಪ್ಲೈ ಮಾಡ್ತೀವಿ. ಇದು ನಮ್ಮ ವತಿಯಿಂದ ನಮಗೆ ಕೂಡಿದಂಥ ಒಂದು ಸಣ್ಣ ಸಹಾಯ ಅಷ್ಟೇ. ನಮ್ಮ ಏರಿಯಾದಲ್ಲಿ ಆಗಿರೋದು ಮಾಡಬೇಕಂತ ಮಾಡ್ತಿದ್ದೇವೆ. ಮೆಸ್ಕಾಂ ಸಹಾಯಕ ಇಂಜಿನಿಯರ್ ರಾಮಚಂದ್ರ, ಕಿರಿಯ ಇಂಜಿನಿಯರ್ ನೋವೆಲ್ ಸೆರಾವೋ, ಅಶ್ರಫ್, ಐತಪ್ಪ, ವಿಶ್ವನಾಥ, ಶಂಕರಗೌಡ, ಬಸವರಾಜ, ಲಕ್ಷ್ಮಣ, ಶಂಕರ ಮತ್ತಿತರರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ.